ಕಾಲೇಜು ವಿದ್ಯಾರ್ಥಿಗಳಲ್ಲಿ ತುಳು ಸಾಹಿತ್ಯ ಓದಿನ ಅಭಿರುಚಿ ಮೂಡಿಸುವ ಕೆಲಸ ಅಗತ್ಯವಾಗಿ ನಡೆಯಬೇಕಾಗಿದೆ ಎಂದು ಹಿರಿಯ ಲೇಖಕ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಮುತ್ತು ಮೂಡುಬೆಳ್ಳೆ ಅವರು ಹೇಳಿದರು. ಮಂಗಳೂರಿನ ಉರ್ವಷ್ಟೂರ್ ತುಳು ಭವನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಬಲ್ಮಠ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಸಹಯೋಗದಲ್ಲಿ ನಡೆದ ಅಕಾಡೆಮಿಡು ಒಂದು ದಿನ ಬಲೆ ತುಳು ಓದುಗ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತುಳು ಭಾಷೆ ಮಾತನಾಡುವವರು, ತುಳುನಾಡಿನಲ್ಲಿರುವವರು, ಭಾಷೆಯ ಅಭಿಮಾನ ಹೊಂದಿರುವವರು ತುಳುವರು. ತುಳುವಿನಲ್ಲಿ ಅಪಾರವಾದ ಜಾನಪದ ಸಾಹಿತ್ಯ ಇದೆ. ಎದುರು ಕತೆ, ಪಾಡ್ದನ, ಉರಲ್, ಜನಪದ ಕಥೆಗಳು ಇತ್ಯಾದಿ ಇದಕ್ಕೆ ನಿದರ್ಶನವಾಗಿದೆ. ಸಾಹಿತ್ಯದ ಎಲ್ಲ ಪ್ರಕಾರಗಳ ಪುಸ್ತಕಗಳು ತುಳುವಿನಲ್ಲಿದೆ. ಅವುಗಳನ್ನು ಓದಿ ವಿದ್ಯಾರ್ಥಿಗಳು ತುಳು ಹಾಗೂ ತುಳುನಾಡಿನ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಎಂದರು. ಮುಖ್ಯವಾಗಿ ಕೃಷಿ ಮೂಲದ ಬಗ್ಗೆ ಸಮುದಾಯ ಮಹಾಸಭೆ ತುಳು ಮಹಾಸಭೆ ಪಂಡ ತುಳುವಲ್ಲಿ ಏಳು ಪಂಡ ತುಳು ಭಾಷೆ ಪಾಠಗಳು ಅಕ್ಕ ಭಾಷೆ ತುಳುವಾದಿ ಉಪನಕಲು ತುಳುನಾಡು ಉಪನಕಲು ತುಳುತ್ತಲಿದ್ದ ಅಭಿಮಾನ ಉಪನಕಲು ಮಾದ ತುಳುವೆ ಅಂಚೆ ಸಮುದಾಯಗಳು ಮುಸ್ಲಿಮರು ಇರಲಿ, ಕ್ರಿಶ್ಚಿಯನ್ರು ಇರಲಿ, ತುಳುವಿನ ಅದಕ್ಕೆ ಬೇಕಾದ ಸಮುದಾಯಗಳು ಇರಲಿ, ಜೈನರು ಇರಲಿ, ಅದಕ್ಕೆ ಬೇಕಾದ ಸಮುದಾಯ ಇದ್ದರೆ ಮಾತೆಲ್ಲ ಚಿತ್ರಗಳು ತುಳು ಅಭಿಮಾನ ಏಕೊಂಡ ತುಳುವೇರು ತುಳುವೇರು ಇಂಚೆ ತುಳುವೇರು ತುಳುತ್ತು ಸಾಹಿತ್ಯ ಬರೆಸುವ ಪದ್ಯ ಜಾನಪದ ಸಾಹಿತ್ಯ ನಮಗೆ ತುಳುಕ ಜಾನಪದ ಸಾಹಿತ್ಯ ವಾರಿಮಲ್ಲ ಮುಗರ್ತೆದವು ಅಂಚನೆ ಐತ ಮೂಲದ್ದು ಜಾನಪದದ ಮೂಲದ್ದು ಸಂಸ್ಕೃತಿ ಬೆಳೆದು ಮಾತಕೊಡಿದ್ದಾಚನೆ ಅದಕ್ಕೆ ಶಿಷ್ಟ ಸಾಹಿತ್ಯ ಅಂತ. ಬಲ್ಮಠ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಜಗದೀಶ್ ಬಾಳ ಅವರು ಮಾತನಾಡಿ, ತುಳು ಶ್ರೀಮಂತ ಭಾಷೆ. ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು. ಪುಸ್ತಕದ ಮೂಲಕ ಭಾಷೆಯ ಬಗ್ಗೆ ಅಭಿಮಾನ ಮೂಡಿಸಲು ಸಾಧ್ಯ ಎಂದರು. ನಮ್ಮ ಭಾಷೆದ ಬಗ್ಗೆ ನಂಗೆ ತೆಗೆಯೋದು ನಮ್ಮನ್ನು ನಮ್ಮ ಏತ ತೆಗೆಯೋಣ ಆತ ನಂಗೆ ನಮ್ಮ ಬಗ್ಗೆ ಒಂದು ವಿಶ್ವಾಸ ಬರ್ಕೊಂಡು ನಂಗೆ ಗೌರವ ಎನೆಬಲ್ಲ ಜೋಬೆಲ್ಲ ಬಂದಿರೋದು ಊರುಡು ಮಾತೆಲ್ಲ ನಮ್ಮ ಇಲ್ಲಗೊಂದು ಮರ್ಯಾದೆ ಕೊರಡು ನಾಟ ಆ ಇಲ್ಲದ ಮನೆತನದ ಗೌರವದಾದ ದಾದ ಹಿರಿತನದಾದ ಪರಂಪರೆದಾದ ಬಂದಿನ ನಂಗೆ ಗೊತ್ತುಗಳು ಆ ಪರಂಪರೆ ಗೊತ್ತಿತ್ತಂದ್ರೆ ನಂಗೆ ಒಂದು ಜವಾಬ್ದಾರಿ ಎಲ್ಲ ಬರ್ಕೊಂಡು ಅದನ್ನು ಉರುತ್ತೋ ನೋಡು ಯಾಕಂದ್ರೆ ಊರುಡು ಅಂಚೆ ಕುದರುತ್ತೆ ಕೊಂಚ ಆ ಇಲ್ಲ ಕೊಂಚ ಕುದರುಂಟು ಆಗ ನಮ್ಮ ನಮ್ಮ ಹಿರಿಯರ ಒಂದು ಕುದರುಂಟು ಅವನು ಉರುತ್ತೋ ನೋಡು ನಮ್ಮ ತೆಗಿಯೋ ನೋಡು ಯಾರ ಕಾಂಡ ಪಾತ್ರನಾಗೆಲ್ಲ ಎಲ್ಲ ವಿಚಾರಕ್ಕೂ ಪೂರಕವಾದ ಸ್ಪಂದನೆ ಬೇಕು ಬಾರಿ ಖುಷಿ ಆಗಿದೆ ಯಾನ್ ಜೊಕೊಳ್ಳಬೇಕು ನಿಮ್ಗೆ ನಿಕ್ಕಳು ಕುತೊಂದು ಇಡೀ ದಿನ ಪಟ್ಟಾಂಗ ಮಾಡ್ಕೊಂಡು ಬೊಕ್ಕೊಂಜಿ ಮಾಡ್ಕೊಂಡು ಪೂರ ತುಳುಂಟೆ ಮತ್ತೆ 4 ಅಕ್ಷರ ಮುಲ್ಪ ಬತ್ತು ಪಾತಿರ್ಲಿ ನಿಕ್ಕುಲಿಂಚ ಪಾತಿರ್ಲಿ ಗೊತ್ತಿಲ್ಲ ಇನಿ ಚೂರು ಗಮನ ಗುರಿ ಅಂತ ನನಗೆ ಗೊತ್ತಾವು ಹೌದಾದ ಬಹಳ ಸಾಹಿತ್ಯಿಕ ಭಾಷೆ ಅಂಚ ಮಾತ ಬೈದಿಸಿ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ತುಳುವಿನ 5,000ಕ್ಕೂ ಅಧಿಕ ಪುಸ್ತಕಗಳು ಅಕಾಡೆಮಿಯ ಗ್ರಂಥಾಲಯದಲ್ಲಿದೆ. ಬೇರೆ ಬೇರೆ ವಿಷಯಗಳನ್ನೊಳಗೊಂಡ ಪುಸ್ತಕಗಳಿವೆ. ಈ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ತುಳು ಪುಸ್ತಕದ ಪರಿಚಯ ಮಾಡಿಸಲಾಗುತ್ತಿದೆ ಎಂದರು. ಇಂಚಿತ್ತಿನ ಲೇಸಲೇನು ಬಹುಶಃ ಬಿಂಜ ಮಲ್ಪನ ಅಗತ್ಯ ಉಂಟು ಪಂಡಾಗ ನಮಕ್ಕೆ ತುಳುತ ಬಗ್ಗೆ ನಮಕ್ಕೆ ಸುರುಕ ಅಭಿಮಾನ ಬರುವಂತ ಐದರ ಕನಿಷ್ಠ ಒಂಜಿ 4 ಗಂಟೆ ಹೊತ್ತು ಅಕಾಡೆಮಿ ಒಂದು ಒಂಜಿ ತುಳುತ ಪುಸ್ತಕ ತಂದು ಓದಲಿ ಆ ಓದ್ದ ನಮಗೆ ಸ್ವಾಭಾವಿಕವಾದ ಒಂದೇ ದಿನ ಓದಿನ ಬಿಟ್ಟಿಗೆ ಮಲ್ಲ ಓದುಗೆಲ್ಲ ಆಗ್ತಿದೆ ಮಲ್ಲ ಬರಗೆಲ್ಲ ಆಗ್ತಿದೆ ಇದಕ್ಕೆ ಭಾರಿ ಸ್ಪಷ್ಟ ಗೊತ್ತುಂಟು ಆಗ ಒಂಜಿನ ಅಭಿರುಚಿ ಈಗಲೆಲ್ಲ ಕೂತು ಬರೋದಿದೆ ಏದೋ ಜನ ಕೇಂದ್ರ ಉಂಟು ತುಳುಟು ದಾದ ಉಂಟು ಸರ್ಕೊಂಡೇರಲ್ಲ ತುಳುಟು ದಾದ ಉಂಟು ಈಗೆಲ್ಲ ಗ್ರಂಥಾಲಯ ಬರೋದ ಬಂಡ ಸಾಲಿದ ಉಲೈಪುರ್ತಿ ಎಲ್ಲ ಗೊತ್ತಾಗೋದು 5,000 ಪುಸ್ತಕಗಳು ಸುಮಾರು 2,500 ಪುಸ್ತಕಗಳು ತುಳುತ ಬಗ್ಗೆ ತುಳುಟೇ ಬರೆದ ಪುಸ್ತಕಗಳು ಒಕೊಂಜಿ 2,000 ಪುಸ್ತಕಗಳು ತುಳುತ ಬಗ್ಗೆ ಕನ್ನಡ ಇಂಗ್ಲಿಷ್ ಮಲಯಾಳಂ ನಿಜ ಮಾತ ಬರೆದ ಪುಸ್ತಕಗಳು ಆ ಪುಸ್ತಕಗಳು ಒಂದೊಂದು ಕೇಂದ್ರ ಅಲ್ಪ ಕತೆ ಕವನ ತುಳುನಾಡದ ಚರಿತ್ರೆ ಮುದ್ದು ಸಹ ಕತೆ ಮಾಡ್ಯಾರಲ್ಲ ಅಜಿತ ಎಷ್ಟೋ ಕತೆ ಪುಸ್ತಕ ತುಳುತ ಕಾದಂಬರಿಗಳು ಮಹಾಕಾವ್ಯರು ತುಳುತ ಅನುವಾದಗಳು ಬೊಕ್ಕ ಸ್ವಲ್ಪದ ಒಂದು ದೈವನ ಕತೆಗಳು ಅಂಚ ಕಾದಂಬರಿಗಳು
అంటే ಅದೊಂದು ಸಾಹಿತ್ಯ ಪ್ರಕಾರ ಓಮಾತ ಪ್ರಕಾರ ಉಂಟು ಅವು ಮಾತ್ರ ನಮ್ಮ ತುಳುಟ್ಲು ಬರ್ತದೆ. ಈ ವಿಷಯ ನಿಖಿಲ್ ಕೇಳಿದ್ರು, ನಿಖಿಲ್ ಬೇತೆಗೆ ತೆರಿಪಾವು ಪಲ್ಪುನ ಒಂಜಿ ಅಂಗಾಲಪ್ಪಡು ಈ ಒಂಜಿ ಇಲ್ಲಿಯ ಲೇಸರಿಗೆ ನಿಖಿಲ್ ಮಾತ ಬರ್ತದಾರೆ ಒಕ್ಕ ಒಂದು ಪಾತ್ರ ಬಂಡೆ ಭಾಷಣ ಮಾಡ್ಕೊಡ್ತೀವಿ. ಭಾಷಣ ನಿಖಿಲ್ ಆ ಪುಸ್ತಕ ತೆತ್ತೊಂದಾದ್ರೆ ಆ ಪುಸ್ತಕದ ಬುಧ ಆ ಪುಸ್ತಕ ಬರೀ ಆ ಪುಸ್ತಕ ಇಂಜನೆ ಇತ್ತು ಬರೀ ಈ ದೊಡ್ಡ ಪಾತ್ರ ಒಂದು ಪಾತ್ರೆಯ ಭಾಷೆ ಬಂದಿದೆ ನಮ್ಮ ಮಾತ ಇಂಜನ ಪಾತ್ರೆ ಅಂತ ಅರ್ಥ ಇರ ಬಂಗಾಂಡ ಮತ್ತೆಲ್ಲ ದುಡ್ಡು ಕಟ್ಲಿರಂತ. ತುಳು ಅಕಾಡೆಮಿಯ ಸದಸ್ಯ ಉದ್ಯಾವರ ನಾಗೇಶ್ ಕುಮಾರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದ್ರು. ಈ ವೇಳೆ ಬಲ್ಮಠ ಸರ್ಕಾರಿ ಮಹಿಳಾ ಕಾಲೇಜಿನ ಉಪನ್ಯಾಸಕಿ ವಿಜಯಲಕ್ಷ್ಮಿ, ವಿದ್ಯಾರ್ಥಿ ಸಂಚಾಲಕಿ ಶ್ರೇಯಾ ಗೌಡ, ರಂಗಕರ್ಮಿ ಜಗನ್ ಪವಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.